ಜಗನ್ಮಾತೆ ಕೊಲ್ಲೂರು ಮೂಕಾಂಬಿಕೆಯ ನವರಾತ್ರಿ ಉತ್ಸವದ ಇವತ್ತಿನ ಜಾತ್ರಾ ಮಹೋತ್ಸವದ ತಯಾರಿಯಲ್ಲಿ ನಾವೆಲ್ಲ ಇದ್ದೇವೆ. ಕೊರೋನಾದ ಕಾರಣದಿಂದ ಇವತ್ತು ಕೆಲವೊಂದು ನಿರ್ಬಂಧಗಳನ್ನು ನಾವು ಹಾಕಿದ್ದೇವೆ. ಭಕ್ತರಿಗೆ ಈಗ ರಾತ್ರಿ 8 ಗಂಟೆಗೆ ನಾವು ಕೊಲ್ಲೂರು ರಥೋತ್ಸವ ನೆರವೇರಲಿಕ್ಕಿದೆ. ಮೂಕಾಂಬಿಕೆಯ ರಥೋತ್ಸವ ನೆರವೇರಲಿಕ್ಕೆ ಇದೆ. ಅದಕ್ಕಾಗಿ ಜನರು ಬಂದು ಒಳಗಡೆ ಬಂದರೆ ಕೋವಿಡ್ ಕಾರಣದಿಂದ ಅವರನ್ನು ನಿರ್ಬಂಧ ಹಾಕಿ ಹೊರಗಡೆ ಅವರನ್ನು ನಿಲ್ಲಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕೋವಿಡಿಂದ ಭಾರೀ ಒಂದು ವ್ಯವಸ್ಥೆನೇ ಹಾಳಾಗ್ತಾ ಇರುವಂಥ ಒಂದು ಇದರಲ್ಲಿ ನಮ್ಮ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಇವತ್ತು ಪ್ರತಿ ವರ್ಷ ವಿಜೃಂಭಣೆಯಿಂದ ಆಗಬೇಕಾಗಿದ್ದ ಒಂದು ಜಾತ್ರೆ ಮಹೋತ್ಸವವು ಬಹಳ ಸಣ್ಣ ರೀತಿಯಲ್ಲಿ ಆಗ್ತಾಯಿದೆ. 9 ದಿನದ ನವರಾತ್ರಿ ಉತ್ಸವ ಸಾಂಪ್ರದಾಯಿಕವಾಗಿ ಪೂಜೆ ಪುರಸ್ಕಾರದಲ್ಲಿ ಏನೂ ಕೊರತೆ ಇಲ್ಲದ ಹಾಗೆ ಬಹಳ ಅಚ್ಚುಕಟ್ಟಾಗಿ ನಾವು ತಾಯಿಯ ಪೂಜಾ ಪುರಸ್ಕಾರವನ್ನು ಮಾಡಿಕೊಂಡು ಇವತ್ತಿನ ದಿನ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಾವೆಲ್ಲ ನಮ್ಮ ಅರ್ಚಕರು, ನಮ್ಮ ಹಿತೈಷಿಗಳು, ಎಂಪ್ಲಾಯೀಸ್ಗಳು ಮಾತ್ರ ಜಾತ್ರೆಯಲ್ಲಿ ಭಾಗವಹಿಸಿ ಈ ಒಂದು ಜಾತ್ರೆ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಆದಷ್ಟು ಬೇಗ ಈ ಕೊರೋನಾವನ್ನು ದೂರವಾಗಿ ನಮ್ಮ ಕೊಲ್ಲೂರು ಮೂಕಾಂಬಿಕೆಯ ಭಕ್ತರು ದೇಶದಾದ್ಯಂತ ಪ್ರಪಂಚದಾದ್ಯಂತ ಇರುವಂಥ ಭಕ್ತರು ಈ ಕ್ಷೇತ್ರಕ್ಕೆ ಬರುವಾಗೆ ಆಗಲಿ. ಈ ಕೊರೋನಾದಿಂದ ಅವರೆಲ್ಲ ಮನೆಯಲ್ಲಿ ಇವತ್ತಿನ ದಿನ ಏನು ಕೊಲ್ಲೂರು ಮೂಕಾಂಬಿಕೆಯ ನೆನಪಿನಲ್ಲಿ ಜಾತ್ರೆಯನ್ನು ನೆನಪಿಸಿಕೊಳ್ತಾ ಇದ್ದಾರೆ, ಅವರೆಲ್ಲ ಮುಂದಿನ ವರ್ಷ ನಮ್ಮ ಜಾತ್ರೆಗೆ ಬರುವಾಗೆ ಆಗಲಿ ಎಂದು ನಾವು ತಾಯಿ ಮೂಕಾಂಬಿಕೆಯ ಹತ್ರ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಸತತ 8 ದಿನಗಳ ಕಾಲ ಧಾರ್ಮಿಕ ವಿಧಿವಿಧಾನಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗದಂತೆ, ಭಕ್ತರ ಧಾರ್ಮಿಕ ಭಾವನೆಗೆ ಕೂಡ ಧಕ್ಕೆ ಆಗದಂತೆ ಸರ್ಕಾರದ ನಿಯಮಗಳನ್ನು ಪಾಲಿಸಿಕೊಂಡು ಬಹಳ ವಿಜೃಂಭಣೆಯಿಂದ ನವರಾತ್ರಿ ಉತ್ಸವ ನಡೀತಾ ಇದೆ. ಬಹುಶಃ ಭಕ್ತಾದಿಗಳಿಗೆ ಇವತ್ತು ಮಾತ್ರ ನಿರ್ಬಂಧ ಇದೆ. ಮೊನ್ನೆ ಎಲ್ಲ ಬರ್ತಾಯಿದ್ರು, ಅವರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಲಿಲ್ಲ. ಇವತ್ತು ಕೂಡ ಬೆಳಗ್ಗೆಯಿಂದ ಭಕ್ತಾದಿಗಳು ಅನೇಕ ಸಂಖ್ಯೆಯಲ್ಲಿ ಬಂದು ಹೋಗಿದ್ದಾರೆ. ಈ ರೀತಿಯ ಕಾರ್ಯಕ್ರಮಕ್ಕೆ ಈಗ ಭಕ್ತಾದಿಗಳು ಸಹಕಾರ ನೀಡ್ತಿದ್ದಾರೆ. ಬಹುಶಃ ಅವರೆಲ್ಲರಿಗೂ ತಾಯಿ ಜಗನ್ಮಾತೆ ಒಳ್ಳೆಯದು ಮಾಡಲಿ ಎಂದು ಹಾರೈಸಿ ನನ್ನ ಮಾತನ್ನು. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ನವರಾತ್ರೋತ್ಸವ 7ನೇ ತಾರೀಕಿಂದ ಪ್ರಾರಂಭವಾದಂಥ ಈ ನವರಾತ್ರೋತ್ಸವ ಇವತ್ತು ನವರಾತ್ರಿಯ ನವಮಿ ಉತ್ಸವವನ್ನು ಇವತ್ತು ನಡೀತಾ ಇದೆ. ಈಗ 8 ಗಂಟೆಗೆ ರಥೋತ್ಸವ ಸಹ ಪುಷ್ಪ ರಥೋತ್ಸವ ನಡೀತಾ ಇದೆ. ಚಿನ್ನದ ರಥೋತ್ಸವ ಸಹ ನಡೀತಾ ಇದೆ. ಬಹುಶಃ ವಿಶೇಷವಾಗಿ ಕೊರೋನಾ ಅಂಥ ಸಂದರ್ಭದಲ್ಲೂ ಸಹ ಈ ಸರಿ ನವರಾತ್ರಿ ಉತ್ಸವನ ಶಿಸ್ತುಬದ್ಧವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಜನ ಭಕ್ತಾದಿಗಳು ಈ ಸರಿ ಇಲ್ಲಿ ಬಂದು ಪೂಜೆ ಸಲ್ಲಿಸಿದ್ದಾರೆ. ಪೂಜೆ ಪುನಸ್ಕಾರವೂ ಸಹ ಎಲ್ಲ ರೀತಿಯ ವಿಧದಲ್ಲಿ ಏನು ನಡಿಬೇಕಿದೆ ಅದು ಎಲ್ಲ ಯಾವುದು ತಪ್ಪದೆ ಪೂಜೆಯನ್ನು ಮಾಡಿದ್ದಾರೆ. ನಾನು ಸಹ ಪ್ರತಿದಿನ ಬೆಳಗ್ಗೆ ಬಂದು ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದವನ್ನು ಪಡೆದು ಇವತ್ತು ಸಹ ಬೆಳಗ್ಗೆ ಬಂದು ಈಗ ಸಾಯಂಕಾಲ ಸಹ ಈ ರಥೋತ್ಸವ ಕಾರ್ಯಕ್ರಮ ಭಾಗವಹಿಸಿದ್ದೇನೆ. ಎಲ್ಲರೂ ಈ ಸರಿ ಕೊರೋನಾ ಮಾರಿ ಕಮ್ಮಿಯಾಗಿ ಒಂದು ಶಾಂತ ವಾತಾವರಣ ಇವತ್ತು ನಿರ್ಮಾಣಗೊಂಡಿದೆ. ದೇವರ ಆಶೀರ್ವಾದ ಎಲ್ಲರೂ ಸಿಗಲಿ ಅಂತ ಹಾರೈಸ್ತೇನೆ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣೆ ತ್ರಂಬಕೆ ದೇವಿ ನಾರಾಯಣೆ ನಮೋಸ್ತುತೆ. ವರ್ಷಂಪ್ರತಿ ನಡೆದುಕೊಂಡು ಬಂದಿರುವಂಥ ಈ ನವರಾತ್ರಿ ಉತ್ಸವ ಈ ಬಾರಿಯೂ ಕೂಡ ಅತಿ ಸರಳವಾಗಿ ಸರ್ಕಾರದ ಮಾರ್ಗಸೂಚಿಯಂತೆ ಕೋವಿಡ್ ನಿಯಮದಂತೆ ಹೇಗೆ ರಿಸ್ಟ್ರಿಕ್ಟ್ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಬೈಂದೂರಿನ ಶನೀಶ್ವರ ಮಂದಿರದ ಬಳಿ ನೂತನ ಸಿಟಿ ಬಜಾರ್ ಆಲ್ ಇನ್ ಒನ್ ಶಾಪಿಂಗ್ ಬಜಾರ್ ಶುಭಾರಂಭಗೊಂಡಿದೆ. ಬೈಂದೂರಿನ ಆಸುಪಾಸಿನ ಗ್ರಾಹಕರು ತಮಗಿಷ್ಟವಾದ ನವನವೀನ ಮಾದರಿಯ ಬಟ್ಟೆ, ಚಪ್ಪಲ್, ಫ್ಯಾನ್ಸಿ, ಅಂಡರ್ ಗಾರ್ಮೆಂಟ್ಸ್, ಟಿ ಶರ್ಟ್, ಬರ್ಮುಡಾ, ನೈಟ್ ಪ್ಯಾಂಟ್, ಬಾಬಾ ಶೂಟ್, ಮಹಿಳೆಯರ ವಸ್ತ್ರಗಳು ಒಂದೇ ಸೂರಿನಡಿ ಲಭ್ಯವಿದೆ. ಹಿಂದೆ ಭೇಟಿ ಕೊಡಿ.
ಬೈಂದೂರಿನ ಸುಂದರ ರಮಣೀಯ ಪ್ರಕೃತಿ ಮಡಿಲಿನಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನೊಳಗೊಂಡ ಹೋಟೆಲ್ ಅಂಬಿಕಾ ಇಂಟರ್ನ್ಯಾಷನಲ್. ಯಾತ್ರಿಕರು ಹಾಗೂ ಪ್ರವಾಸಿಗರಿಗೆ ಅನುಕೂಲಕರ ಸುಸಜ್ಜಿತವಾದ ಹವಾನಿಯಂತ್ರಿತ ಶೂಟ್ಸ್ ರೂಮ್ಸ್ಗಳು ಲಭ್ಯ. ನುರಿತ ಪಾಕತಜ್ಞರಿಂದ ತಮಗಿಷ್ಟವಾದ ರುಚಿಕರವಾದ ವಿವಿಧ ಶೈಲಿಯ ಆಹಾರ ತಿನಿಸುಗಳು ಹಾಗೂ ಶಾರದಾ ಕನ್ವೆನ್ಷನ್ ಸಭಾಭವನ ತಮ್ಮ ಶುಭ ಸಭೆ ಸಮಾರಂಭಗಳಿಗೆ ವ್ಯವಸ್ಥಿತವಾದ ಸಕಲ ಸೌಲಭ್ಯಗಳನ್ನ ಹೊಂದಿರುವ ಹಾಲ್. ತಮ್ಮ ಎಲ್ಲಾ ರೀತಿಯ ಆಶೋತ್ತರಗಳಿಗೆ ಸ್ಪಂದಿಸಬಲ್ಲ ಹೋಟೆಲ್ ಅಂಬಿಕಾ ಇಂಟರ್ನ್ಯಾಷನಲ್, ಮೂಕಾಂಬಿಕಾ ರೋಡ್, ರೈಲ್ವೆ ನಿಲ್ದಾಣದ ಮುಂಭಾಗ, ಬೈಂದೂರು. ಮೊಬೈಲ್ 7259764567 ಮತ್ತು 0825425199. ತಮ್ಮ ಆಗಮನಾಭಿಲಾಷಿ ಜಯನಂದ ಹೋಬ್ಳಿದಾರ್, ಟ್ರಸ್ಟಿ ಶ್ರೀ ಮೂಕಾಂಬಿಕಾ ದೇವಸ್ಥಾನ, ಕೊಲ್ಲೂರು. ಮೊಬೈಲ್ 9448409224 ಮತ್ತು 08254252229. ಬಹುತೇಕ ನಮ್ಮ ರಾಜ್ಯದಲ್ಲಿ ಪ್ರತಿಷ್ಠಿತವಾದಂಥ ದಸರಾ ಉತ್ಸವ ಕೊಲ್ಲೂರಿನಲ್ಲೂ ಕೂಡ ನಡೆಯುತ್ತೆ. ಕೊಲ್ಲೂರಿನ ಉತ್ಸವಕ್ಕೆ ರಾಜ್ಯದ ಮತ್ತು ದೇಶದ ಬೇರೆ ಬೇರೆ ಭಾಗಗಳಿಂದ ಜನಸಾಮಾನ್ಯರು ಮತ್ತು ಭಕ್ತಾದಿಗಳು ಬರುವುದು ರೂಢಿ. ಈ ಸಾರಿ ಕೊರೋನಾ ಕಾರಣಕ್ಕೆ ಒಂದಿಷ್ಟು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ನಾವು ಇಲ್ಲಿ ನಿರ್ವಹಣೆ ಮಾಡಬೇಕಾದಂಥ ಅನಿವಾರ್ಯತೆ ಮತ್ತು ಅಗತ್ಯಗಳಿದೆ. ಅದರ ನಡುವೆ ಕೂಡ ಕೊಲ್ಲೂರಿನ ಮೂಕಾಂಬಿಕೆಯ ಈ ದಸರಾ ಉತ್ಸವ ಅತ್ಯಂತ ಸಂಭ್ರಮದಿಂದ ನಡೀತಾ ಇದೆ. ನಾವೆಲ್ಲರೂ ದೇಶ ವಿದೇಶದಿಂದ ಬಂದವರು ಮತ್ತು ನಮ್ಮ ರಾಜ್ಯ ಮತ್ತು ಪರರಾಜ್ಯದಿಂದ ಬಂದವರು ಕೂಡ ಇದರಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ. ಭಾಳ ಅಚ್ಚುಕಟ್ಟದಿಂದ ಅತ್ಯಂತ ವ್ಯವಸ್ಥಿತವಾಗಿ ಈ ಉತ್ಸವ ನಡೀತಾ ಇದೆ ಮತ್ತು ಸಾಮಾಜಿಕದ ಅಂತರವನ್ನು ಕಾಯ್ದುಕೊಂಡು ಇದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆಲ್ಲರಿಗೂ ಖುಷಿ. ಆ ಕಾರಣಕ್ಕೋಸ್ಕರ ನಮ್ಮ ಸರ್ಕಾರಕ್ಕೆ, ನಮ್ಮ ಸಂಘಟನೆಗೆ, ನಮ್ಮೆಲ್ಲ ವೈಚಾರಿಕ ವಿಚಾರಗಳಿಗೆ ಕೊಲ್ಲೂರು ಮೂಕಾಂಬಿಕೆ ಅನುಗ್ರಹ ಮಾಡಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ ಮತ್ತು ಹರಕೆ. ಆ ಕಾರಣಕ್ಕೋಸ್ಕರ ದೇವಿಯ ದರ್ಶನ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಬಂದಿದ್ದೇವೆ. ವರ್ಷಂಪ್ರತಿ ನಡೆಯುವ ನವಮಿಯ ರಥೋತ್ಸವ. ದೇವಿ ಅಲಂಕೃತಳಾಗಿ ರಥದಲ್ಲಿ ಕುಳಿತು ಒಂದು ಸುತ್ತು ಬರುವಂಥ ವಾಡಿಕೆ. ಕೋವಿಡ್ನಿಂದ ಭಾಳಷ್ಟು ಭಕ್ತರಿಗೆ ಈ ರಥೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಕಷ್ಟ ಆಗಿದೆ. ಇಲ್ಲದಿದ್ದರೆ 20,000 ಸಾವಿರ ಜನ ಪರಿಸರದಲ್ಲಿ ತುಂಬಿ ಹೋಗ್ತಿತ್ತು. ಇವತ್ತು ಆ ದೇವರ ರಥೋತ್ಸವವನ್ನು ನೋಡುವ ಭಾಗ್ಯ ಹೆಚ್ಚಿನ ಭಕ್ತರಿಗೆ ಇಲ್ಲದಿದ್ದ ಬಗ್ಗೆ ನಾನು ವಿಷಾದಿಸ್ತೇನೆ. ಇನ್ನಾದರೂ ಕೋವಿಡ್ ಎನ್ನುವಂಥ ಮಹಾಮಾರಿ ತೊಲಗಿ ಭಕ್ತರಿಗೆ ದರ್ಶನ ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ದಕ್ಷಿಣ ಭಾರತದಲ್ಲಿ ಶ್ರೇಷ್ಠವಾದಂಥ ದೇವಸ್ಥಾನ. ನನ್ನ ಅನುಭವದ ಪ್ರಕಾರ ಹೇಳ್ತೇನೆ, ಮಧುರೆ ಮೀನಾಕ್ಷಿಗಿಂತಲೂ ಶ್ರೇಷ್ಠವಾದಂಥ ದೇವಸ್ಥಾನ ಕೊಲ್ಲೂರು ಮೂಕಾಂಬಿಕಾ. ಶಂಕರನನ್ನು ಶಂಕರಾಚಾರ್ಯ ಮಾಡಿದಂಥ ಜಾಗ, ವಿಶೇಷ ಶಕ್ತಿ ಇರುವಂಥ ಜಾಗ. ಈ ಜಾಗದ ಬಗ್ಗೆ ಇಲ್ಲಿ ಭಾಳಷ್ಟು ವರ್ಷ 10 ವರ್ಷ ಆಡಳಿತ ಮುಕ್ತೇಶ್ವರನಾಗಿ ನನ್ನ ಭಾಳಷ್ಟು ಜೀವನವನ್ನು ಇಲ್ಲಿ ಕಳೆದಿದ್ದೆ. ನನ್ನ ಜೀವನದ ಸಂತೋಷ ದಿನಗಳೆಂದರೆ ಕೊಲ್ಲೂರಿನ ಮುಕ್ತೇಶ್ವರನಾಗಿ ಇಲ್ಲ ಭಾಳಷ್ಟು ಬದಲಾವಣೆ ತರುವಲ್ಲಿಕ್ಕೆ ಆ ದೇವಿ ನನ್ನ ಕೈಯಲ್ಲಿ ಮಾಡಿಸಿದ್ದಾಳೆ. ಅದೇ ನನಗೆ ಸಂತೋಷವನ್ನು ಕೊಡ್ತಾಯಿದೆ. ಹಾಗೆ ಮುಂದೂ ಸಹ ಈ ದೇವಸ್ಥಾನ ಭಾಳಷ್ಟು ಭಕ್ತರನ್ನು ಆಕರ್ಷಿಸುವಂಥದ್ದಾಗಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ.
ಬೈಂದೂರಿನ ಸುಂದರ ರಮಣೀಯ ಪ್ರಕೃತಿ ಮಡಿಲಿನಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನೊಳಗೊಂಡ ಹೋಟೆಲ್ ಅಂಬಿಕಾ ಇಂಟರ್ನ್ಯಾಷನಲ್. ಯಾತ್ರಿಕರು ಹಾಗೂ ಪ್ರವಾಸಿಗರಿಗೆ ಅನುಕೂಲಕರ ಸುಸಜ್ಜಿತವಾದ ಹವಾನಿಯಂತ್ರಿತ ಶೂಟ್ಸ್ ರೂಮ್ಸ್ಗಳು ಲಭ್ಯ. ನುರಿತ ಪಾಕತಜ್ಞರಿಂದ ತಮಗಿಷ್ಟವಾದ ರುಚಿಕರವಾದ ವಿವಿಧ ಶೈಲಿಯ ಆಹಾರ ತಿನಿಸುಗಳು ಹಾಗೂ ಶಾರದಾ ಕನ್ವೆನ್ಷನ್ ಸಭಾಭವನ ತಮ್ಮ ಶುಭ ಸಭೆ ಸಮಾರಂಭಗಳಿಗೆ ವ್ಯವಸ್ಥಿತವಾದ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಹಾಲ್. ತಮ್ಮ ಎಲ್ಲಾ ರೀತಿಯ ಆಶೋತ್ತರಗಳಿಗೆ ಸ್ಪಂದಿಸಬಲ್ಲ ಹೋಟೆಲ್ ಅಂಬಿಕಾ ಇಂಟರ್ನ್ಯಾಷನಲ್, ಮೂಕಾಂಬಿಕಾ ರೋಡ್, ರೈಲ್ವೆ ನಿಲ್ದಾಣದ ಮುಂಭಾಗ, ಬೈಂದೂರು. ಮೊಬೈಲ್ 7259764567 ಮತ್ತು 0825425199. ತಮ್ಮ ಆಗಮನಾಭಿಲಾಷಿ ಜಯನಂದ ಹೋಬ್ಳಿದಾರ್, ಟ್ರಸ್ಟಿ ಶ್ರೀ ಮೂಕಾಂಬಿಕಾ ದೇವಸ್ಥಾನ, ಕೊಲ್ಲೂರು. ಮೊಬೈಲ್ 948484092224 ಮತ್ತು 08254252229.
ಬೈಂದೂರಿನ ಸುಂದರ ರಮಣೀಯ ಪ್ರಕೃತಿ ಮಡಿಲಿನಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನೊಳಗೊಂಡ ಹೋಟೆಲ್ ಅಂಬಿಕಾ ಇಂಟರ್ನ್ಯಾಷನಲ್. ಯಾತ್ರಿಕರು ಹಾಗೂ ಪ್ರವಾಸಿಗರಿಗೆ ಅನುಕೂಲಕರ ಸುಸಜ್ಜಿತವಾದ ಹವಾನಿಯಂತ್ರಿತ ಶೂಟ್ಸ್ ರೂಮ್ಸ್ಗಳು ಲಭ್ಯ. ನುರಿತ ಪಾಕತಜ್ಞರಿಂದ ತಮಗಿಷ್ಟವಾದ ರುಚಿಕರವಾದ ವಿವಿಧ ಶೈಲಿಯ ಆಹಾರ ತಿನಿಸುಗಳು ಹಾಗೂ ಶಾರದಾ ಕನ್ವೆನ್ಷನ್ ಸಭಾಭವನ ತಮ್ಮ ಶುಭ ಸಭೆ ಸಮಾರಂಭಗಳಿಗೆ ವ್ಯವಸ್ಥಿತವಾದ ಸಕಲ ಸೌಲಭ್ಯಗಳನ್ನ ಹೊಂದಿರುವ ಹಾಲ್. ತಮ್ಮ ಎಲ್ಲಾ ರೀತಿಯ ಆಶೋತ್ತರಗಳಿಗೆ ಸ್ಪಂದಿಸಬಲ್ಲ ಹೋಟೆಲ್ ಅಂಬಿಕಾ ಇಂಟರ್ನ್ಯಾಷನಲ್, ಮೂಕಾಂಬಿಕಾ ರೋಡ್, ರೈಲ್ವೆ ನಿಲ್ದಾಣದ ಮುಂಭಾಗ, ಬೈಂದೂರು. ಮೊಬೈಲ್ 7259764567 ಮತ್ತು 0825425199. ತಮ್ಮ ಆಗಮನಾಭಿಲಾಷಿ ಜಯನಂದ ಹೋಬ್ಳಿದಾರ್, ಟ್ರಸ್ಟಿ ಶ್ರೀ ಮೂಕಾಂಬಿಕಾ ದೇವಸ್ಥಾನ, ಕೊಲ್ಲೂರು. ಮೊಬೈಲ್ 948484092224 ಮತ್ತು 08254252229. ಬೈಂದೂರಿನ ಶನೀಶ್ವರ ಮಂದಿರದ ಬಳಿ ನೂತನ ಸಿಟಿ ಬಜಾರ್ ಆಲ್ ಇನ್ ಒನ್ ಶಾಪಿಂಗ್ ಬಜಾರ್ ಶುಭಾರಂಭಗೊಂಡಿದೆ. ಬೈಂದೂರಿನ ಆಸುಪಾಸಿನ ಗ್ರಾಹಕರು ತಮಗಿಷ್ಟವಾದ ನವನವೀನ ಮಾದರಿಯ ಬಟ್ಟೆ, ಚಪ್ಪಲ್, ಫ್ಯಾನ್ಸಿ, ಅಂಡರ್ ಗಾರ್ಮೆಂಟ್ಸ್, ಟಿ ಶರ್ಟ್, ಬರ್ಮುಡಾ, ನೈಟ್ ಪ್ಯಾಂಟ್, ಬಾಬಾ ಶೂಟ್, ಮಹಿಳೆಯರ ವಸ್ತ್ರಗಳು ಒಂದೇ ಸೂರಿನಡಿ ಲಭ್ಯವಿದೆ. ಹಿಂದೆ ಭೇಟಿ ಕೊಡಿ.